ಯುಎನ್ ಸಿನಿಮಾಸ್ ಬ್ಯಾನರ್ನಡಿ ನಿರ್ಮಾಣಗೊಂಡಿರುವ ಶಕಲಕ ಬೂಮ್ ಬೂಮ್ ತುಳು ಚಿತ್ರ ಇದೇ ಬರುವ ಜನವರಿ 20ರಂದು ತುಳುನಾಡಿನಾದ್ಯಂತ ಬಿಡುಗಡೆಯಾಗಲಿದೆ. ಕಾಮಿಡಿ ಹಾಗೂ ಹಾರರ್ ವಿಭಿನ್ನ ಕಥಾ ಹಂದರ ಹೊಂದಿರುವ ಶಕಲಕ ಬೂಮ್ ಬೂಮ್ ತುಳು ಚಿತ್ರ ಇದೇ ಬರುವ ಜನವರಿ 20ರಂದು ತುಳುನಾಡಿನಾದ್ಯಂತ ತೆರೆ ಕಾಣಲಿದೆ. ಈ ಕುರಿತು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿತ್ರ ನಿರ್ಮಾಪಕರಾದ ನಿತ್ಯಾನಂದ್ ನಾಯಕ್ ನರಸಿಂಗಿ ಅವರು ಮಾತನಾಡಿ, ಈ ಚಲನಚಿತ್ರವನ್ನು ಶ್ರೀಶಾ ಎಳ್ಳಾರೆ ನಿರ್ದೇಶನ ಮಾಡಿದ್ದಾರೆ. ಚಿತ್ರಕ್ಕೆ ನಿತ್ಯಾನಂದ್ ನಾಯಕ್ ನರಸಿಂಗಿ, ಉಮೇಶ್ ಪ್ರಭು ಮಾಣಿಪೆಟ್ಟು ನಿರ್ಮಾಪಕರಾಗಿದ್ದಾರೆ. ಡಾಲ್ವಿನ್ ಕೊಳಲಗಿರಿ ಚಿತ್ರದ ಸಂಗೀತ ನಿರ್ದೇಶಕರಾಗಿದ್ದಾರೆ. ತುಳುನಾಡಿನ ಖ್ಯಾತ ಛಾಯಾಗ್ರಾಹಕರಾದ ಪ್ರಜ್ವಲ್ ಸುವರ್ಣ ಹಾಗೂ ಅರುಣ್ ರೈ ಪುತ್ತೂರು ಕ್ಯಾಮೆರಾ ಕೈಚಳಕವಿದೆ ಎಂದರು. ಚಿತ್ರದ ಪ್ರಮುಖ ಭೂಮಿಕೆಯಲ್ಲಿ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್, ಉಮೇಶ್ ಮಿಚಾರ್, ಪ್ರವೀಣ್ ಮರ್ಕಮೆ, ಮಿಮಿಕ್ರಿ ಶರಣ್, ಕಥಾನಾಯಕನಾಗಿ ಗಾರ್ಡ್ರಿನ್ ಸ್ಪಾರ್ಕಲ್ ಹಾಗೂ ಕಥಾನಾಯಕಿಯಾಗಿ ಲಕ್ಷ್ಯ ಶೆಟ್ಟಿ, ರೂಪಶ್ರೀ ವರ್ಕಾಡಿ, ಮನೋಹರ್ ಶೆಟ್ಟಿ ನಂದಳಿಕೆ, ವಸಂತ್ ಮುನಿಯಾಲ್, ಹರೀಶ್ ಗಾಳಿಪಟ, ಸುನಿಲ್ ಕಡ್ತಳ, ಯತೀಶ್ ಪೂಜಾರಿ, ಯಶವಂತ್, ಪ್ರವೀಣ್ ಆಚಾರ್ಯ, ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಧೇಶ್, ಕಾಮಿಡಿ ಗ್ಯಾಂಗ್ ಖ್ಯಾತಿಯ ರಾಜೇಶ್ ದಾನಶಾಲೆ, ಲಂಚು ಲಾಲ್, ರಾಜೇಶ್ವರಿ ಕುಲಾಲ್, ಧೀರಜ್, ಶಿವಾನಂದ್, ಯಜ್ಞೇಶ್ ಶೆಟ್ಟಿ ಅಭಿನಯಿಸಿದ್ದಾರೆ. ತುಳು ಸಿನಿಮಾದಲ್ಲಿ ವೈವಿಧ್ಯತೆ ಇರಬೇಕು ಎಂಬ ನೆಲೆಯಲ್ಲಿ ಕಾಮಿಡಿ, ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಅನ್ನು ಹೊಂದಿರುವ ಹೊಸತನದ ಚಿತ್ರ ಶಕಲಕ ಬೂಮ್ ಬೂಮ್ ಆಗಿದೆ. ಜನರನ್ನ ಮೋಸ ಮಾಡುತ್ತಾ ಬದುಕುವವರು ಸಂಪತ್ತಿನ ಆಸೆಯಿಂದ ಬಂದು ಪಾಳು ಬಿದ್ದ ಮನೆಯಲ್ಲಿ ಬಂದಿಯಾಗ್ತಾರೆ. ಆ ಮನೆಯ ರಹಸ್ಯ ಏನು, ಈ ಹಿಂದೆ ಆ ಮನೆಯಲ್ಲಿ ಏನಾಗಿದೆ, ನ್ಯಾಯ ಗೆಲ್ಲುತ್ತದಾ, ಸತ್ಯಕ್ಕೆ ಜಯವಿದೆಯಾ ಎನ್ನುವ ವಿಶಿಷ್ಟವಾದ ಕಥಾ ಹಂದರ ಹೊಂದಿರುವ ವಿಭಿನ್ನವಾದ ಚಿತ್ರ ಇದಾಗಿದ್ದು, ಡಿಫರೆಂಟ್ ಆಗಿ ಶಕಲಕ ಬೂಮ್ ಬೂಮ್ ಮೂಡಿ ಬಂದಿದೆ ಎಂದು ಚಿತ್ರಕ್ಕೆ ಕಥೆ ಬರೆದಿರುವ ಸುನಿಲ್ ಕಡ್ತಳ ಹೇಳಿದರು. ಶಕಲಕ ಬೂಮ್ ಬೂಮ್ ಅನ್ನುವಂತಹ ಸಿನಿಮಾ ತುಳುನಾಡಿನಾದ್ಯಂತ ಜನವರಿ 20ನೇ ತಾರೀಕಿಗೆ ಬಿಡುಗಡೆಯಾಗಲಿದೆ. ಈ ಚಿತ್ರದಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಹೀರೋ ಆಗಿ ಕಾರ್ಯನಿರ್ವಹಿಸಿದವರು ಗಾರ್ಡ್ವಿನ್ ಸ್ಪಾರ್ಕಲ್, ಹಾಗೆ ಸಹ ಹೀರೋ ಆಗಿ ಕರ್ತವ್ಯ ನಿರ್ವಹಿಸಿದವರು ಸುನೀಲ್ ಕಡ್ತಾಲ. ಅದೇ ರೀತಿ ನೆಗೆಟಿವ್ ರೋಲ್ನಲ್ಲಿ ಒಂದು ಅತ್ಯುತ್ತಮವಾದ ಪಾತ್ರ ನಿರ್ವಹಿಸಿದವರು ಲಂಚು ಲಾಲ್ ಅವರು, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿಕೊಂಡು ಬಹಳ ಸುಂದರವಾದ ಮ್ಯೂಸಿಕ್ ಅನ್ನು ಪ್ರೊವೈಡ್ ಮಾಡಿದವರು ಡಾಲ್ವಿನ್ ಕೊಳಲಗಿರಿ, ಹಾಗೆ ಶೂಟಿಂಗ್ನ ವಿಭಾಗದಲ್ಲಿ, ಡೈರೆಕ್ಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು ವಿಘ್ನೇಶ್ ಕುಳಾಲ್ ಅವರು. ನಾನು ಇದರ ನಿರ್ಮಾಪಕ ನಿತ್ಯಾನಂದ ನಾಯಕ್ ನರಸಿಂಗಿ. ಜನವರಿ 20ನೇ ತಾರೀಕಿಗೆ ತುಳುನಾಡಿನಾದ್ಯಂತ ಈ ಚಿತ್ರ ಬಿಡುಗಡೆಯಾಗಲಿಕ್ಕಿದೆ. ತುಳುನಾಡಿನ ಖ್ಯಾತ ಛಾಯಾಗ್ರಾಹಕರಾದ ಪ್ರಜ್ವಲ್ ಸುವರ್ಣ, ಅರುಣ್ ರೈ ಪುತ್ತೂರು ಈ ಸಿನಿಮಾಕ್ಕೆ ಕ್ಯಾಮರಾದ ಕೈಚಳಕವನ್ನು ಇಟ್ಟಿದ್ದಾರೆ. ಹಾಗೆ ಚಿತ್ರದ ಭೂಮಿಕೆಯಲ್ಲಿ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್, ಉಮೇಶ್ ಮಿಜಾರ್, ಪ್ರವೀಣ್ ಮರ್ಕಮೆ, ಶರಣ್ ಕೈಕಂಬ, ಹರೀಶ್ ಗಾಳಿಪಟ, ವಿಲನ್ ಆಗಿಕೊಂಡು ಪ್ರವೀಣ್ ಆಚಾರ್ಯ ಅದಿದರ ಅವರು ಕೊರಿಯೋಗ್ರಫಿ ಕೂಡ ಈ ಚಿತ್ರದಲ್ಲಿ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬರು ವಿಲನ್ ರೋಲ್ ಆಗಿ ಲಂಚುಲಾಲ್ ಹಾಗೂ ಯತೀಶ್ ಪೂಜಾರಿ ಅವರು ಈ ಚಿತ್ರದಲ್ಲಿ ಪಾತ್ರವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ನಮ್ಮ ಚಿತ್ರದ ವಿಶೇಷತೆ ಅಂದರೆ ಇದೊಂದು ಕಾಮಿಡಿ, ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್. ಕಾಮಿಡಿ ಅಂತ ಹೇಳಿದರೆ ನಿಮಗೆ ಆರ್ಟಿಫಿಷಿಯಲ್ ಕಾಮಿಡಿ ಇಲ್ಲ, ನೈಜವಾದಂತಹ ಕಾಮಿಡಿ, ಆ ಸಂದರ್ಭಕ್ಕೆ ಸರಿಯಾದಂತಹ ಕಾಮಿಡಿ ಈ ಚಿತ್ರದಲ್ಲಿ ಬಂದಿದೆ. ಅದೇ ರೀತಿ ಆಕ್ಟಿಂಗ್ ಕೂಡ ನ್ಯಾಚುರಲ್ ಆಗಿಕೊಂಡು ಆಕ್ಟಿಂಗ್ ಮಾಡಿದೆ. ಒಂದು 150ರಿಂದ 180 ವರ್ಷದ ಹಳೆಯ ಒಂದು ಮನೆಯಲ್ಲಿ ಈ ಚಿತ್ರದ ಚಿತ್ರೀಕರಣವಾಗಿದೆ. ಸಾಧಾರಣ 50% ಸಿನಿಮಾ ಈ ಮನೆಯಲ್ಲಿ ಚಿತ್ರೀಕರಣವಾಗಿದೆ. ಆ ಮನೆಯ ಸ್ಪೆಷಾಲಿಟಿ ಅಂದರೆ ಬಹಳ ಪ್ರಾಚೀನವಾದಂತಹ ಮನೆ, ಅತಿ ಸುಂದರವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ನಟ ಗಾರ್ಡ್ರಿನ್ ಸ್ಪಾರ್ಕಲ್, ಲಂಚುಲಾಲ್, ಸಂಗೀತ ನಿರ್ದೇಶಕ ಡಾಲ್ವಿನ್ ಕೊಳಲಗಿರಿ ಮತ್ತಿತರರು ಉಪಸ್ಥಿತರಿದ್ದರು. ನಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.